ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರನಾಯಕ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ನಾಗಮಲ್ಲೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಮೂಢನಂಬಿಕೆಯನ್ನು ಬಿಡಬೇಕು. ಜಾತಿ ವ್ಯವಸ್ಥೆಯೇ ಮೂಢನಂಬಿಕೆಯಾಗಿದೆ. ದೇಶದಲ್ಲಿ ಇನ್ನು ಜಾತಿ ವ್ಯವಸ್ಥೆ ಇರುವುದು ದುರಂತ ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲಾ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು. ವಿಜ್ಞಾನ, ಆರ್ಥಿಕ ವಿಷಯಗಳನ್ನು ಅಧ್ಯಯನ ಮಾಡಿದರೆ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ವಿದ್ಯಾರ್ಥಿಗಳು ಜ್ಞಾನವನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳಿಗೆ ಜ್ಞಾನವೇ ಒಂದು ದೊಡ್ಡ ಶಕ್ತಿ. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಇದೆ. ಅವರು ಸಮಯವನ್ನು ಬಳಸಿಕೊಳ್ಳಬೇಕು. ಕಳೆದುಕೊಂಡ ಸಮಯ ಮತ್ತೆ ಸಿಗುವುದಿಲ್ಲ. ಆದ್ದರಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಯಾಕೆಂದ್ರೆ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡಿದಾಗ ತುಂಬಾ ಕಷ್ಟ. ಬ್ರಿಟಿಷರ ಒಂದು ಆಳ್ವಿಕೆ ಇದ್ದಂತಹ ದಿನಗಳು, ಮತ್ತೆ ಇಡೀ ದೇಶ ಒಂದು ಅಜ್ಞಾನದಲ್ಲಿತ್ತು, ಮೂಢನಂಬಿಕೆಯಲ್ಲಿ ಇತ್ತು, ಅಂಧಕಾರದಲ್ಲಿ ಮುಳುಗಿತ್ತು ದೇಶ. ಜನಕ್ಕೆ, ಅದರಲ್ಲೂ ಕೂಡ ಎಸ್ಪೆಷಲಿ ಮಹಿಳೆಯರಿಗೆ, ಸ್ತ್ರೀಯರಿಗೆ ಒಂದು ಸ್ವಾತಂತ್ರ್ಯನೇ ಇರಲಿಲ್ಲ. ಮಹಿಳೆ ಅಂತಂದ್ರೆ ಕೇವಲ 4 ಗೋಡೆ ಮಧ್ಯೆ ಇರಬೇಕಷ್ಟೇನೆ, ಹೊರಗಡೆ ಜಗತ್ತು. ಯಾಕೆಂದ್ರೆ ಪುರುಷ ಪ್ರಧಾನವಾದ ಸಮಾಜ ಇದು, ಅವತ್ತಿನ ಒಂದು ಸಮಾಜ ಆ ರೀತಿ ಇತ್ತು. ಮಹಿಳೆಯರಿಗೆ ಯಾವ ರೀತಿ ಒಂದು ಸವಲತ್ತುಗಳು ಕೂಡ ಇರಲಿಲ್ಲ. ಅವಳನ್ನ ಒಂದು ಮನೆ ಒಳಗಡೆ ಒಂದು ಗೃಹಿಣಿ, ಅದಕ್ಕೆ ಅಡಿಗೆ ಕೆಲಸ ಮಾಡ್ಕೊಂಡು, ಅತ್ತೆ ಮಾವನ ಸೇವೆಯನ್ನ ಮಾಡ್ಕೊಂಡು, ಮಕ್ಕಳ ಸೇವೆಯನ್ನ ಮಾಡ್ಕೊಂಡು ಇರೋದಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತಾ ಇದ್ದಂತಹ ದಿನಗಳು. ಹಾಗಾಗಿ ಆ ಫುಲೆ ಅವರು ಇಲ್ಲ, ಈ ರೀತಿ ಇದ್ರೆ ಆಗಲ್ಲ ದೇಶ. ಯಾಕೆಂದ್ರೆ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಪ್ಪ ಅಂದ್ರೆ ಶಿಕ್ಷಣ ತುಂಬಾ ಮುಖ್ಯ, ಸಾಕ್ಷರತೆ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಇದನ್ನ ನಾನು ಏನಾದ್ರೂ ಮಾಡಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಅವರು ಅಂತ ಬಡತನದಲ್ಲಿದ್ದರೂ ಕೂಡ ಶಾಲೆಗಳನ್ನು ತೆಗೆದ್ರು, ಉಚಿತವಾಗಿ ಅವರು ಶಿಕ್ಷಣವನ್ನು ಕೊಟ್ಟರು. ಶಾಲೆಗೆ ಹೋದಾಗ ಪಾಠ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾರ್ಥಿಗಳು ಅವರನ್ನ ಕಿಂಡಲ್ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಅವರು ಬೇಸರ ಮಾಡ್ಕೊಳ್ಳಿಲ್ಲ. ಇಂಥ ಒಬ್ಬ ಮಹಾನ್ ನಾಯಕಿ ವಿದ್ಯಾರ್ಥಿಗಳೇ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅಂತ. ಅವರು ನಮ್ಮ ದೇಶ ಕಂಡಂತಹ ಒಬ್ಬ ತುಂಬಾ ಉತ್ತಮ ಶಿಕ್ಷಕಿಯಾಗಿ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಟಿ.ಆರ್. ಸಿದ್ದರಾಜು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಕೆ.ಎಂ. ಪುಟ್ಟು, ಐಒಬಿ ಬ್ಯಾಂಕ್ ಮ್ಯಾನೇಜರ್ ಲಿಂಗರಾಜು ಪ್ರಧಾನ್, ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಕುಮಾರ್, ಉಪ ಪ್ರಾಂಶುಪಾಲ ಟಿಎನ್ ರಘು, ಉಪನ್ಯಾಸಕರಾದ ಭಾರತಿ, ಮಂಜುನಾಥ್, ಯೋಗೇಶ್, ವೆಂಕಟರಮಣ, ಶಶಿಧರ್, ಮೇನಕಾ, ನಟರಾಜ್, ಕಾಲೇಜು ಅಭಿವೃದ್ಧಿ ಸದಸ್ಯರಾದ ನಜೀಂ ಉಲ್ಲಾ ಖಾನ್, ಶಿವಣ್ಣ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಚಂದ್ರಹಾದನೂರು. ಉನ್ನತ ದರ್ಜೆ ತಾನು ಹೇಳದ್ನಲ್ಲ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗೋತೀರಿ ಎಲ್ಲರೂ. ಯಾಕೆಂದ್ರೆ ಇಂಥ ಸಣ್ಣ ಕಾಲೇಜುಗಳಲ್ಲಿ ನಮ್ಮ ಲೆಕ್ಚರ್ಸ್ಗಳಿಗೆ ಆಗ್ತಕ್ಕಂಥ ಎಫರ್ಟ್ಗೆ ನೀವು ಒಳ್ಳೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೀವು ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬಂತು ಅಂತಂದ್ರೆ ನೀವು ನೆಕ್ಸ್ಟ್ ಯಾವುದೋ ಕಾಲೇಜ್ಗಳಲ್ಲಿ ಸೇರ್ಕೊಂಡ್ರೆ ನಿಮ್ಗೆಲ್ರಿಗೂ ಸರ್ಕಾರದಿಂದ ಲ್ಯಾಪ್ಟಾಪ್ ಆಗ್ಬೋದು, ಇವೆಲ್ಲವೂ ಕೂಡ ಉಚಿತವಾಗಿ ಸಿಗುತ್ತೆ. ಹೆಣ್ಣು ಮಕ್ಕಳಿಗಂತೂ ಫ್ರೀ ಎಜುಕೇಶನ್ ಇದೆ. ಹೆಣ್ಣು ಮಕ್ಕಳಿಗೆ ಹೈಯರ್ ಎಜುಕೇಶನಲ್ಲೂ ಉಚಿತ ಶಿಕ್ಷಣ ಅಂತ ಕರಿತೀವಿ. ಇದರಲ್ಲಿ ನೀವೆಲ್ಲರೂ 225 ರೂಪಾಯಿ ಕಟ್ಟಿದ್ದೀರಾ. ಯಾರು ಹುಡುಗಿಯರು, ನಮ್ಮ ಹುಡುಗರು ಕೂಡ ಅವರೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು 1600 1700 ಕಟ್ಟಿರ್ತಾರೆ. ಈ ಉಚಿತ ಶಿಕ್ಷಣ ಹೈಯರ್ ಎಜುಕೇಶನ್ ಇರುತ್ತೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಬರಬೇಕು ಅಂತಂದ್ರೆ ಹೇಳಿದ್ದೀನಲ್ವಾ, ಟೆಕ್ಸ್ಟ್ ಬುಕ್ ಓದ್ನ ಚೆನ್ನಾಗಿ ಅಭ್ಯಾಸ ಮಾಡಿ, ಆಯ್ತಾ? ನ್ಯೂಸ್ ಪೇಪರ್ ಎಷ್ಟು ಜನ ಓದ್ತೀರಿ? ಇಲಾಖೆ ನಿಗದಿಪಡಿಸಿದ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವು. ಪಠ್ಯೇತರ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು, ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳು, ಎಲ್ಲ ಚಟುವಟಿಕೆಗಳನ್ನು ಕೂಡ ನಮ್ಮ ಎಲ್ಲರ ಉಪನ್ಯಾಸಕರ ಒಂದು ಸಹಕಾರದೊಂದಿಗೆ, ಅವರ ಒಂದು ಎನ್ಕರೇಜ್ಮೆಂಟ್ ಮೇಲೆ ತಾವೆಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಅದನ್ನ ಮುಕ್ತಾಯಗೊಳಿಸಿದ್ದೀರಿ. ಆ ಒಂದು ಮುಕ್ತಾಯ ಸಮಾರಂಭದ ಒಂದು ಸಂತೋಷವನ್ನ ಇವತ್ತು ನಾವು ಎಲ್ಲರೂ ಕೂಡ ಹಂಚಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಗಣ್ಯರು ಬಂದು ಇವತ್ತು ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ನಿಮ್ಮ ಜೀವನಕ್ಕೆ ಬೇಕಾದಂತ ಅನೇಕ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳನ್ನು ತಾವು ತಿಳ್ಕೊಂಡು ಮಕ್ಕಳು ಕೂಡ ಯಾರು ಕೂಡ ಫೇಲ್ ಆಗಬಾರ್ದು. ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ವಿದ್ಯಾರ್ಥಿಗಳು ಕ್ಲಾಸಸ್ಗೆ ಸರಿಯಾಗಿ ಬರ್ತಾ ಇಲ್ಲ, ಸರಿಯಾಗಿ ಓದ್ತಾ ಇಲ್ಲ, ಈ ತರ ಎಲ್ಲ ಕಂಪ್ಲೇಂಟ್ಗಳನ್ನ ನಾನು ಗಮನಿಸಿದ್ದೀನಿ. ಅದನ್ನ ಬಿಟ್ಟು
ಇದಷ್ಟು ದಿನಗಳಲ್ಲಿ ಬಹಳ ಚೆನ್ನಾಗಿ ಓದ್ಕೊಂಡು ಎಲ್ಲರೂ ಕೂಡ ಎಲ್ಲರಿಗೂ ಪಾಸ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹುಮಾನ ವಿತರಣೆಯನ್ನು ಶ್ರೀಯುತ ಪುಟ್ಟು ಸರ್ ಅವರು ನಿವೃತ್ತ ಉಪನಿರ್ದೇಶಕರು ನಡೆಸಿಕೊಡಬೇಕಾಗಿ ವಿನಂತಿ. ಸ್ಪರ್ಧೆ ಭಾವಗೀತೆ ಚಂದನ್, ಪ್ರಥಮ PUC ಚಂದನ್, ದ್ವಿತೀಯ PUC ಚಂದನ್ ಆರ್ಟ್ಸ್ ವಿಭಾಗದಿಂದ. ಮಾನಸ ಸಿಆರ್, ಸೆಕೆಂಡ್ PUC ಕಾಮರ್ಸ್. ಈ ಬಹುಮಾನವನ್ನ ನಮ್ಮ ಸಿಡಿಸಿ ಈ ಬಹುಮಾನವನ್ನ ಶ್ರೀಯುತರಂತ ಶ್ರೀ ಪ್ರಥಮ ಬಹುಮಾನ, ರುಚಿತ ದ್ವಿತೀಯ ಬಹುಮಾನ. ಮಹೇಶ್ ಜೈನ್ ತೃತೀಯ ಬಹುಮಾನವನ್ನ. ಈ ಬಹುಮಾನವನ್ನ ನಮ್ಮ ಹಿರಿಯ ಉಪನ್ಯಾಸಕರಾದ ಶ್ರೀ ಸೋಮಶೇಖರ್ ಸರ್ ಅವರು